ಬೆತ್ಲೆಹೇಮಿನೋಳ್ ಎತ್ತಿನ ಗೋದಲಿಯೊಳ್ ಬೆತ್ಲೆಹೇಮಿನೋಳ್ ಬೆತ್ಲೆಹೇಮಿನೋಳ್ ಎತ್ತಿನ ಗೋದಲಿಯೊಳ್ ಬೆತ್ಲೆಹೇಮಿನೋಳ್ ಸುತ್ತಮುತ್ತ ಕಸದೊಳು ಕತ್ತಲಿನ ಮನೆಯೊಳು ಮುತ್ತಿನಂತ ಮಗುವನು ಎತ್ತಳು ಮರಿಯಳು ಬೆತ್ಲೆಹೇಮಿನೋಳ್ ಎತ್ತಿನ ಗೋದಲಿಯೊಳ್ ಬೆತ್ಲೆಹೇಮಿನೋಳ್ ಪ್ರಪಂಚದ ಇತಿಹಾಸವನ್ನು ಕ್ರಿಸ್ತ ಶಕ ಹಾಗೂ ಕ್ರಿಸ್ತ ಪೂರ್ವಗಳಾಗಿ ವಿಭಾಗಿಸಿದ ಯುಗಪುರುಷ ದೇವಸುತ ಯೇಸು ಕ್ರಿಸ್ತನ ಜನನದ ಸಂತಸವನ್ನು ದೀನರೊಂದಿಗೆ ಹಂಚಲು ಮಂಗಳೂರು ಧರ್ಮಕ್ಷೇತ್ರದ ವತಿಯಿಂದ ಆಯೋಜಿಸಲಾಗಿರುವ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದ ಮೇಲೆ ಕರ್ತರ ಆಶೀರ್ವಾದವನ್ನು ಕೋರಿ ಮಿಲಾಗ್ರಿಸ್ ದೇವಾಲಯದ ಗಾಯನವೃಂದದವರು ಈಗ ನಮ್ಮ ಮುಂದೆ ಬರಲಿದ್ದಾರೆ. ಅವರೊಂದಿಗೆ ನಾವು ನಮ್ಮ ಹೃನ್ಮನಗಳನ್ನು ಕರ್ತರ ಕಡೆಗೆ ಒಯ್ಯೋಣ. Joy to the world, the Lord is come. Let earth receive her King. Let every heart prepare in room, and heaven and nature sing, and heaven and nature sing, and heaven and nature sing. Joy to the world, the Savior brings. Let men their songs implore. White fields and floods, rock hills and plains, repeat the sounding joy, repeat the sounding joy, repeat, repeat the sounding joy. And makes the nations prove the glories of His righteousness, and wonders of His love, and wonders of His love, and wonders and wonders of His love. ಜಯಂತಿಯು ಬಂತು, ಭುವಿಗೆಲ್ಲ ಸಂತೋಷ ತಂತು. ಕ್ರಿಸ್ತ ಜಯಂತಿಯು ಬಂತು, ಭುವಿಗೆಲ್ಲ ಸಂತೋಷ
ಸಂತೋಷ ಚೆಲ್ಲಿ ಬಂದ ಕಂದ ಬಂದ ಆನಂದ ತಂದ ಕಂದ ಬಂದ ಆನಂದ ತಂದ ಕ್ರಿಸ್ತ ಜಯಂತಿಯು ಬಂತು ಭುವಿಗೆಲ್ಲ ಸಂತೋಷ ತಂತು ಕ್ರಿಸ್ತ ಜಯಂತಿಯು ಬಂತು ಭುವಿಗೆಲ್ಲ ಸಂತೋಷ ತಂತು ಮುಂದಾಗಿ ಸೇರಿ ನಿಜ ಪ್ರೇಮ ತೋರಿ ಆನಂದ ಬೀರಿ ಕೊಂಡಾಡುವ ಮುಂದಾಗಿ ಸೇರಿ ನಿಜ ಪ್ರೇಮ ತೋರಿ ಆನಂದ ಬೀರಿ ಕೊಂಡಾಡುವ ಕ್ರಿಸ್ತ ಜಯಂತಿಯು ಬಂತು ಭುವಿಗೆಲ್ಲ ಸಂತೋಷ ತಂತು ಕ್ರಿಸ್ತ ಜಯಂತಿಯು ಬಂತು ಭುವಿಗೆಲ್ಲ ಸಂತೋಷ ತಂತು. ಯಾವುದೇ ಪ್ರಯಾಣದ ಆನಂದವು ಅದು ಯಾವ ರೀತಿ ಆರಂಭವಾಗುತ್ತದೆ ಎಂಬುದರ ಮೇಲೆ ಅಡಗಿದೆ. ಅದರಂತೆ ಇಂದಿನ ಈ ಕ್ರಿಸ್ಮಸ್ ಕಾರ್ಯಕ್ರಮಕ್ಕೆ ಸೇರಿರುವ ತಮ್ಮೆಲ್ಲರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುವುದೇ ಶುಭ ಆರಂಭ. ಸ್ವಾಗತ ನೃತ್ಯದ ಮೂಲಕ ನೆರೆದ ಸಭಿಕರನ್ನು ಸ್ವಾಗತಿಸಲು ಮಿಲಾಗ್ರಿಸ್ ICYM YCS ಘಟಕದ ಸದಸ್ಯರು ಈಗ ನಮ್ಮ ಮುಂದೆ ಬರಲಿದ್ದಾರೆ. ऑफ बीट है पर कुड़ियां दे नाल बहुत स्वीट है मुंडा थोड़ा ऑफ बीट है पर कुड़ियां दे नाल बहुत स्वीट है ढोंगी सा ये बड़ा ढीठ है वायरल हो गया ये ट्वीट पर फूल वूल करने में कूल तू बड़ी तेज कटारी है शगन तेरी की लगन तेरी की हमने कर की तैयारी है मुंडा थोड़ा ऑफ बीट है पर कुड़ियां दे नाल बहुत स्वीट है मुंडा थोड़ा ऑफ बीट है पर कुड़ियां दे नाल बहुत स्वीट है ढोंगी सा ये बड़ा ढीठ है वायरल हो गया ये ट्वीट पर फूल वूल करने में कूल तू बड़ी तेज कटारी है शगन तेरी की लगन तेरी की हमने कर की तैयारी है नचदे ने सारे नचदे ने सारे नचदे ने सारे सारे
ನೆರೆದ ಸಭಿಕರನ್ನು ಮಂಗಳೂರು ಧರ್ಮಕ್ಷೇತ್ರದ ವತಿಯಿಂದ ಸ್ವಾಗತಿಸಲು ನಮ್ಮ ಮುಂದೆ ಬರಲಿದ್ದಾರೆ ಧರ್ಮಕ್ಷೇತ್ರದ ಚಿರಾಸ್ತಿ ವ್ಯವಸ್ಥಾಪಕರಾದ ವಂದನೀಯ ಗುರು ಮ್ಯಾಕ್ಸಿಮ್ ರೊಸಾರಿಯೋ. ಮಿಲಾಗ್ರಿಸ್ ಚರ್ಚ್ ವಾಟರೋಡು ಸೇರಿನ ನಿಕ್ಲಿಗೆ ಮಾತೆರೆಗ್ಲ ನಮಸ್ಕಾರ ಅಂಚನೆ ಉಡಲ್ ಜಿಂಜಿದಿನ ಸೊಲ್ಮೇಲು ಇನಿ ಕುಡ್ಲದ ಧರ್ಮ ಪ್ರಾಂತ್ಯ ದೀನ ಬಂಧು ಮಿತ್ರರನ್ನ ಒಂಜಿ ಸಾಮಿಲೋನು ನಮ್ಮ ಈ ಕ್ರಿಸ್ಮಸ್ ಪರ್ಬದ ಸಮಯಡು ಮೂಲ ಆಯೋಜನೆ ಮಲ್ತೊಂದುಲ್ಲೇರು. ಕ್ರಿಸ್ಮಸ್ ಪರ್ಬ ಪಂಡ ದೇವನ ಪುತ್ರನಾಯಿನ ಯೇಸು ಸ್ವಾಮಿ ಈ ಭೂಮಿಗೆ ಬತ್ತದು ದೇವರನ್ನ ಪ್ರೀತಿನೂ ಪಟ್ಟಿನ ಈ ಘಟನೆಯನ್ನು ಎಂಕುಲು ಆಚರಣೆ ಮಲ್ಪೋಣ. ಈ ಆಚರಣೆ ಎಂಕುಲು ದೀನ ಬಂಧುಲೊಡ ಒಟ್ಟಿಗೆ ಮಲ್ಪಡು ಪಂದು ಎಂಕುಲ ಬಿಷಪ್ ಸ್ವಾಮಿರ್ನ ಒಂಜಿ ಇಚ್ಛೆ. ಆ ಇಚ್ಛೆನು ನೆರವೇರೆ ಮೂಲು ಈ ಮಿಲಾಗ್ರಿಸ್ ಚರ್ಚದ ವಾಟರೋಡು ಎಂಕ್ಲಿಗೆ ಈ ಜಾಗನ್ನು ಕೊಡ್ತೀರಿ. ನಿಕ್ಲಿಗೆ ಮಾತ್ರ ಎಂಗ್ಲ ಸ್ವಾಗತ ಮಲ್ಪರೆ ಎಂಕ್ ಭಾರಿ ಸಂತೋಷ. ನಿಕ್ಲು ಮುಟ್ಟೋಡು ದೂರೋಡ್ದು ಬೈದಾರು ಭಾರಿ ಡೆಂತಿನ ವಿಷಯ. ನಿಕ್ಲಿಗೆ ಮಾತರೆಗ್ಲ ಯಾನು ಸ್ವಾಗತ ಮಲ್ಪುವೆ. ನಾನು ಯಾನು ಕನ್ನಡ ಪಾತಿರುವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ರಾದ ಅತಿ ವಂದನೀಯ ರೈಟ್ ರೆವರೆಂಡ್ ಡಾಕ್ಟರ್ ಪೀಟರ್ಬಲ್ ಸಲ್ಡಾನಾ ಇವರು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಬೇಕು ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ದೀನ ದಲಿತರನ್ನು ಬಡಬಗ್ಗರನ್ನು ಎಲ್ಲರನ್ನು ಒಟ್ಟುಗೂಡಿಸಬೇಕು. ಅವರಿಗೆ ಒಂದು ಪುಟ್ಟ ಕಾರ್ಯಕ್ರಮ ಅಂತೆಯೇ ಉತ್ತಮವಾದ ಭೋಜನವನ್ನು ನೀಡಬೇಕು ಎಂದು ಅವರು ಬಯಸಿದ್ದು. ಅಂತೆಯೇ ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಬಿಷಪ್ ಸ್ವಾಮಿಯವರು ಬಂದಿದ್ದಾರೆ. ಅವರು ನಮಗೆ ಯೇಸು ಸ್ವಾಮಿಯ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ತದನಂತರ ಆಶೀರ್ವಾದವನ್ನು ನೀಡಲಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾವು ಬಿಷಪ್ ಸ್ವಾಮಿಯವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅವರನ್ನು ನಮ್ಮ ಶ್ರೀಮಾನ್ ರಾಯ್ ಕೃಷ್ಣವರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮೊಂದಿಗೆ ಶ್ರೀಮಾನ್ ಹಾಲಪ್ಪ ಹಾಗೂ ಶ್ರೀಮತಿ ಇಂದಿರಾ ಇವರಿಬ್ಬರು ಅತಿಥಿಗಳಾಗಿ ಸಹ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರು ನಮಗೆ ಚೊಕ್ಕದಾಗಿ ಕ್ರಿಸ್ಮಸ್ ಸಂದೇಶವನ್ನು ಅವರು ನೀಡಲಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತ. ಅವರಿಗೆ ನಮ್ಮ ಆಲ್ವಿನ್ ಡಿಸೋಜಾ ಹಾಗೂ ಸಿಸ್ಟರ್ ಪ್ರೇಮಲತಾ ಮುಂದೆ ಬಂದು ಹೂಗುಚ್ಛವನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. 2 ಚಪ್ಪಾಳೆ. ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಬೇಕಾದರೆ ಇದರ ಮುಖಂಡತ್ವವನ್ನು ವಹಿಸಿದವರು ಮಿಲಾಗ್ರಿಸ್ ಚರ್ಚಿನ ಪ್ರಧಾನ ಗುರುಗಳಾದ ರೆವರೆಂಡ್ ಫಾದರ್ ಬೊನವೆಂಚರ್ ನಾಜ್ರೇತ್. ಬಡವರ ಬಗ್ಗೆ ಸದಾ ಕಾಳಜಿ ಇದ್ದು ಲವಲವಿಕೆಯಿಂದ ತಮ್ಮ ಕಾರ್ಯಕ್ರಮಗಳನ್ನು ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ. ತುಂಬ ಪರಿಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಒಳ್ಳೆಯ ಉತ್ತಮ ರೀತಿಯಲ್ಲಿ ನಡೆಯಬೇಕೆಂದು ಅವರು ಆಯೋಜಿಸಿದ್ದಾರೆ. ಫಾದರ್ ಬೊನವೆಂಚರ್ ನಾಜ್ರೇತ್ ತಮಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಅವರಿಗೆ ನಮ್ಮ ಜಾನ್ ಡಿಸಿಲ್ವರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ಅನೇಕ ಫಾದರ್ಸ್ನವರು ಬಂದಿದ್ದಾರೆ. ಬಿಷಪ್ ಮನೆಯ ಫಾದರ್ಸ್ನವರು, ಮಿಲಾಗ್ರಿಸ್ ಚರ್ಚಿನ ಫಾದರ್ಸ್ನವರು ಇಲ್ಲಿಗೆ ಆಗಮಿಸಿದ್ದಾರೆ. ಹಾಗೂ ಧರ್ಮ ಭಗಿನಿಯಾದ ಸಿಸ್ಟರ್ ಪ್ರೇಮಲತಾ ಇಲ್ಲಿದ್ದಾರೆ. ಮತ್ತು ನಮ್ಮ ಗಣ್ಯ ವ್ಯಕ್ತಿಗಳನ್ನು ನಾವು ಕರೆದಿದ್ದೇವೆ. ಇಲ್ಲಿನ ಆಯೋಜಕರಾದಂತಹ ನಮ್ಮ ರಾಯ್ ಕಸ್ಲಿನೋ, ಜಾನ್ ಡಿಸಿಲ್ವಾ ಇವರಿದ್ದಾರೆ. ಅದೇ ರೀತಿಯಲ್ಲಿ ಅನೇಕ ಮುಖಂಡರು ನಮ್ಮ ಮಧ್ಯೆ ಕಾಣಿಸ್ತಾರೆ. ಯಾರ ಹೆಸರನ್ನು ಇನ್ನು ಕರೆಯದೆ ಅವರೆಲ್ಲರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದರೆ ಅದರಲ್ಲಿ ನಿಮ್ಮ ಪಾತ್ರ ಬಹುಮುಖ್ಯ. ನೀವು ಈ ಕಾರ್ಯಕ್ರಮಕ್ಕೆ ಬಹಳ ಮುತುವರ್ಜಿಯಿಂದ ಬಂದಿದ್ದೀರಾ. ಬಹುಶಃ ಕೆಲವರಿಗೆ ಕೆಲಸ ಇತ್ತ ಏನೋ, ಆದರೂ ಸಹ ನಮ್ಮ
ವಿನಂತಿ ಮೇರೆಗೆ ನೀವು ಸಮಯ ಮಾಡಿ ಇಲ್ಲಿ ಬಂದಿದ್ದೀರಿ. ಈ ಕೆಲ ಹೊತ್ತು ಒಂದು 45 ನಿಮಿಷ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದನ್ನು ವೀಕ್ಷಿಸಲು ಕ್ರಿಸ್ಮಸ್ ಹಬ್ಬದ ಸವಿಯನ್ನು ಉಂಡಲು ನೀವು ಇಲ್ಲಿಗೆ ಆಗಮಿಸಿದ್ದೀರಾ. ತಮಗೆಲ್ಲರಿಗೆ ನಮ್ಮ ಬಿಷಪ್ ಸ್ವಾಮಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಮಗದೊಮ್ಮೆ ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಬಾಲಕ ಯೇಸು ನಮ್ಮೆಲ್ಲರನ್ನ ಹರಸಲಿ, ಮುನ್ನಡೆಸಲಿ ಎಂದು ಬೇಡುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ಪೂರ್ಣ ವಿರಾಮವನ್ನು ಹಾಕುತ್ತೇನೆ. ಧನ್ಯವಾದಗಳು. ನಮ್ಮೆಲ್ಲರನ್ನು ಸ್ವಾಗತಿಸಿದ ವಂದನೀಯ ಗುರು ಮ್ಯಾಕ್ಸಿಮ್ ರೊಸಾರಿಯೋ, ನಿಮಗೂ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸುತ್ತೇವೆ. ಕ್ರಿಸ್ತನ ಜನನದ ಮೂಲಕ ಜಗತ್ತಿಗೆ ಶುಭವಾರ್ತೆ ಲಭ್ಯವಾಯಿತು. ಯೇಸುವಿನ ಜನನ ಜಗತ್ತಿಗೆ ಸಂತಸದ ಸುದಿನ. ಕ್ರಿಸ್ತನ ಜನನದ ಸಮಯದಲ್ಲಿ ಸ್ವರ್ಗದಲ್ಲಿ ದೇವದೂತರು ಸಂಭ್ರಮಿಸಿದರು, ಜಗತ್ತಿನಲ್ಲಿರುವ ಸುಮನಸ್ಕರು ಕುಣಿದಾಡಿದರು. ಕ್ರಿಸ್ತನ ಜನನದ ಸಿಹಿಯನ್ನು ಕ್ರಿಸ್ಮಸ್ ಕೇಕ್ ಹಂಚಿಕೊಳ್ಳುವುದರ ಮೂಲಕ ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದು ವಾಡಿಕೆ. ಈಗ ಕ್ರಿಸ್ಮಸ್ ಕೇಕನ್ನು ಕತ್ತರಿಸಿ ಪರಸ್ಪರ ಹಂಚಿಕೊಳ್ಳಲು ಮಂಗಳೂರಿನ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನಾ ಹಾಗೂ ಸಮಸ್ತ ಗುರುವರಿಯರು ಹಾಗೂ ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಇಂದಿರಾ ಮತ್ತು ಶ್ರೀ ಹಾಲಪ್ಪನವರು ಮುಂದೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈಗ ಶ್ರೀ ಹಾಲಪ್ಪನವರು ತಮ್ಮ ಕ್ರಿಸ್ಮಸ್ ಸಂದೇಶವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಕ್ರಿಸ್ತು ಸ್ವಾಮಿಯವರು ಹುಟ್ಟಿದ ಕ್ರಿಸ್ತ ಶಕ ಜನನವಾಗಿದ್ದೇ ಕ್ರಿಸ್ತ ಹುಟ್ಟಿದ ದಿನದಿಂದ. ಕ್ರಿಸ್ತ ಹುಟ್ಟೋದಕ್ಕಿಂತ ಮುಂಚೆ ಕ್ರಿಸ್ತ ಪೂರ್ವ ಅಂತಿತ್ತು. ಇವತ್ತು ಕೂಡ ನಾವು ಯಾವುದೇ ಕ್ಯಾಲೆಂಡ್ರಲ್ಲಿ ಯಾವುದೇ ಇದರಲ್ಲೂ ಕ್ರಿಸ್ತ ಶಕ ಅಂತ ಒಂದು ಅದು ನೇಮು ಆಗೋಗ್ಬಿಟ್ಟಿದೆ. ಕ್ರಿಸ್ತ ಹುಟ್ಟಿದ ನಂತರದಿಂದ ಕ್ರಿಸ್ತ ಶಕ ಆಯಿತು. ಕ್ರಿಸ್ತ ಹುಟ್ಟೋದಕ್ಕಿಂತ ಮುಂಚೆ ಕ್ರಿಸ್ತ ಪೂರ್ವ ಆಯಿತು. ಆವಾಗಿನಿಂದ ನಾವು ಕ್ರಿಸ್ತ ಶಕ ಅಂತ. ಕ್ರಿಸ್ತ ದೇವರು ಭಾರಿ ಒಂದು ನನಗೆ ಅಭಿನಂದನೆ. ನಾನು ಸಣ್ಣ ಚಿಕ್ಕ ವಯಸ್ಸಿನಿಂದಲೇ ನಮ್ಮೂರಿಗೆ ಕ್ರಿಸ್ತ ಧರ್ಮದವರು ಬಂದು ಹಾಡುಗಳನ್ನು ಆಡ್ತಾಯಿದ್ದು, ಅದನ್ನು ನಾನು ಸ್ವಂತ ಪುಸ್ತಕಗಳನ್ನು ಹಂಚ್ತಾಯಿದ್ದು. ಕ್ರಿಸ್ತ ಧರ್ಮದ ಬಗ್ಗೆ ನಾನು ಸ್ವತಃ ನೋಡಿದ್ದೀನಿ, ಕೇಳಿದ್ದೀನಿ ಆ ಹಾಡುಗಳನ್ನು. ನಮ್ಮೂರಿಗೂ ಕೂಡ ಬಂದಿದ್ದರು. ನಾವು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ ಬಾರ್ಡ್ರು. ಆ ಬಾರ್ಡ್ರಿಂದ ನಮ್ಮ ತಾಯಿನ ಆಪ್ರೇಷನ್ಗೆ ಅಂತ ನಾನು ಇಲ್ಲಿಗೆ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಬಂದಿದ್ದೆ. ಅನಿರೀಕ್ಷಿತ ಇವರು ಬೀಳ್ಕೊಡುಗೆ ಕೊಟ್ಟರು, ಬನ್ನಿ ನಮ್ಮ ಫಂಕ್ಷನ್ ಇದೆ ಅಂತ 7 ಗಂಟೆಗೆ ಬಂದು ನಮಗೆ ನನ್ನಂಥ ಸಾಮಾನ್ಯ ವ್ಯಕ್ತಿಗೆ ಇಂಥ ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮ ಕ್ರಿಸ್ತ ಗುರುಗಳಿಗೆ ಮತ್ತು ಕ್ರಿಸ್ತ ದೇವರುಗಳಿಗೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಅರ್ಪಿಸ್ತೀನಿ. ಕ್ರಿಸ್ತ ದೇವರು ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲೆಂದು ಆ ಕ್ರಿಸ್ತ ದೇವರಲ್ಲಿ ನನ್ನ ಪ್ರಾರ್ಥನೆ. ಯಾನ್ನೇಟೆ ಬತ್ತದ ಉತ್ತನಾಗೆ ನಾನು ಅಮ್ಮ ಬತ್ತದ ಎತ್ತೇರು ಯಾನ್ ಬರ್ಪುಜ್ ಬಂಡೆ ನಾನು ಕೈಟ್ ಬತ್ತದ ಹೋಯ್ತಂದು ಬತ್ತೇರು ಅಂಚಿನ ಅಲ್ಪ ಚರ್ಚಿದಲ್ಲೇ ಕೊಡ್ಲಾ, ಯೇಸು ಕ್ರಿಸ್ತಲ್ಲೇ ಕೊಡ್ಲಾ, ಕನ್ಯಾ ಮಾರಿಯಮ್ಮಲ್ಲೇ ಕೊಡ್ಲಾ. ನಂಗೆ ಸಂಸಾರಕ್ಕೂ ಪೂರಾ ಎಡ್ಡ ಆರೋಗ್ಯ ಭಾಗ್ಯ ಕೊರಾಡೋದು ಬಂದು ನಾನು ನಟ್ಟೊಂದೇ ನಾವು ರಡ್ಡು ಬಾತಿರ ಕೈದು. ಶುಭವನ್ನು ಹಾರೈಸಿದ ಶ್ರೀಮತಿ ಇಂದಿರಾ ಹಾಗೂ ಶ್ರೀ ಹಾಲಪ್ಪನವರಿಗೆ ವಂದನೆಗಳು. ಜಗತ್ತನ್ನು ಸೃಷ್ಟಿಸಿದ ದೇವರು ದೀನ ಕೊಟ್ಟಿಗೆಯಲ್ಲಿ ಹುಟ್ಟಿದರು. ವಾರ್ತೆ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ನೆಲೆಸಿದರು ಎಂದು ಹೇಳುತ್ತದೆ ಬೈಬಲ್ ಶ್ರೀ ಗ್ರಂಥ. ಜಗತ್ ರಕ್ಷಕ ಯೇಸುವಿನ ಜನನದ ಸಂದೇಶ ದೀನ ದಲಿತರಿಗೆ ಮೊದಲಿಗೆ ಸಾರಲ್ಪಡುತ್ತದೆ. 2000 ವರ್ಷಗಳ ಹಿಂದೆ ನಡೆದ ಈ ಚಾರಿತ್ರಿಕ ಘಟನೆಯನ್ನು ನೃತ್ಯ ರೂಪದ ಮೂಲಕ ನಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ ಮಿಲಾಗ್ರಿಸ್ ದೇವಾಲಯದ ವಿದ್ಯಾರ್ಥಿಗಳು. ಕೇಳಿ ಕೇಳಿ ಜನರೇ, ಹಾಡ ಕೇಳಿ ಜನರೇ, ಜಗದೊಡೆಯನ ಭುವಿ ಮನುಜನ ಪ್ರೀತಿಯ ಒಂದು ಕಥೆಯ. ಜಗದೊಡೆಯನ ಭುವಿ ಮನುಜನ ಪ್ರೀತಿಯ ಒಂದು ಕಥೆಯ. ತಾನು ಸೃಷ್ಟಿಸಿದ ಜಗತ್ತನ್ನು ಮನುಷ್ಯನೇ ಉದ್ಧಾರ ಮಾಡಬೇಕೆಂದು ದೇವರು ಒಂದು ಪುಟ್ಟ ಜನಾಂಗವನ್ನು ಆರಿಸಿಕೊಂಡರು. ಈ ಜನಾಂಗಕ್ಕೆ ಪ್ರೀತಿ ತುಂಬಿದರು, ತನ್ನ ಜನರೆಂದು ಪ್ರೀತಿಯಿಂದ ಹರಸಿದರು. ಆದರೀ ಜನಾಂಗ ಪ್ರೀತಿ ಮರೆತು ಸ್ವಾರ್ಥಿಗಳಾಗಿ ಮೆರೆದರು.
ಇನ್ನೇನಾದೀತು? ದೇವರಿಂದ ದೂರಾದರು, ಸಿಡಿದೆದ್ದು ದಂಗೆ ಎದ್ದರು. ದೇವರಿಂದ ದೂರ ಹೋದರು, ಬಲು ದೂರ ದೂರ ಹೋದರು. ತನ್ನ ಒಡಲ ಜೀವವನು ದೂರ ಮಾಡುವನೆ ದೇವನು. ಅನುಕಂಪವ ಉಸಿರಾಗಿಸಿ ನೀಡಿದ ಜೀವಕ್ಕೆ ಹೊಸ ರೂಪ. ತನ್ನ ಜನರ ಪ್ರೀತಿಗೆ ತನ್ನ ಪ್ರಿಯ ಕಂದನನು. ಜಗದಾತ್ಮನ ಜಗಜ್ಯೋತಿಯ ಭುವಿಗೆ ಇಂದು ಕಳಿಸಿದನು, ಭುವಿಗೆ ಇಂದು ಕಳಿಸಿದನು. ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ. ಕರ್ತನು ನಿನ್ನ ಸಂಗಡ ಇದ್ದಾನೆ. ಇದೆಂತ ಆಶೀರ್ವಾದ! ಮರಿಯಾಳೆ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಈಗೋ ನಾನು ಕರ್ತನ ದಾಸಿ, ನೀನು ಹೇಳಿದಂತೆಯೇ ನನಗಾಗಲಿ. ಉರುಳಿದವು, ಕಾಲವು ನಡೆಯಿತು. ಪ್ರವಾದಿಗಳ ನುಡಿಯಂತೆ ಧರೆಯಲಿ ಭುವಿಯಲಿ ಜನನವಾಯಿತು, ಕ್ರಿಸ್ತ ಜನನವಾಯಿತು. ಜನನದ ಮುನ್ಸೂಚನೆಯಾಗಿ ಆಕಾಶದಲ್ಲಿ ನಕ್ಷತ್ರವೊಂದು ಕಾಣಿಸಿತು. ಇಲ್ಲಿನ ಜನರಿಗೆಲ್ಲ, ದೂರ ದೇಶದ ಜ್ಞಾನಿಗಳಿಗೆ. ಜ್ಞಾನಿಗಳು ಚುಕ್ಕಿಯ ನೋಡಿದರು, ನಕ್ಷತ್ರದ ಬೆನ್ನಲ್ಲೇ ನಡೆದರು, ಜ್ಯೋತಿಯ ಹುಡುಕುತ್ತ ಬಂದರು. ಆ ಮಹಾಜ್ಯೋತಿಯ ಹುಡುಕುತ್ತ ಬಂದರು. ಸಮಾಜದಿಂದ ತಿರಸ್ಕೃತಗೊಂಡಿದ್ದ, ಬಹಿಷ್ಕಾರದ ಪ್ರಜೆಗಳಂತಿದ್ದ, ಗುಡ್ಡಗಾಡುಗಳಲ್ಲಿ ಕುರಿ ಮೇಯಿಸುತ್ತಿದ್ದ ಕುರುಬರಿಗೆ ಆ ಸಂದೇಶ ಕೇಳಿಸಿತು. ಅದೋ ನೋಡಿ, ಆಕಾಶದಲ್ಲಿ ದೂತವೃಂದ ಹಾಡುತ್ತಿದೆ. ಸಂತಸದ, ಸಂತೋಷದ ಆ ಸಂದೇಶ.
ಕಂದ ಭೂಮಿಗೆ ಬಂದಾನ, ವಿಶ್ವದೊಡೆಯ ಪ್ರೀತಿಯನ್ನು ಜನತೆಗೆ ತಂದಾನ. ಬಾನಿನೊಡೆಯ ಯೇಸು ಕಂದ ಭೂಮಿಗೆ ಬಂದಾನ, ವಿಶ್ವದೊಡೆಯ ಪ್ರೀತಿಯನ್ನು ಜನತೆಗೆ ತಂದಾನ. ಹಾಡೊಂದ ಹಾಡಿರೋ, ಬಂಗಾರ ತೂಗಿರೋ, ಚಂದನ ತೊಟ್ಟಿಲಲಿ ನಮ್ಮ ಕಂದನ ತೂಗಿರೋ. ಹಾಡೊಂದ ಹಾಡಿರೋ, ಬಂಗಾರ ತೂಗಿರೋ, ಚಂದನ ತೊಟ್ಟಿಲಲಿ ನಮ್ಮ ಕಂದನ ತೂಗಿರೋ. ಭೂಮಿಗೆ ಬರವು ಇನ್ನಿಲ್ಲ, ಬಡತನ ಬೆನ್ನಿಗೆ ಹೊರೆಯಿಲ್ಲ, ಮಕ್ಕಳ ಕಣ್ಣಲ್ಲಿ ಅಳುವಿಲ್ಲ, ಮುಗ್ಧ ಮನಸ್ಸಿಗೆ ನೋವಿಲ್ಲ. ಯೇಸು ಹುಟ್ಟ್ಯಾನ, ಸಂತೋಷ ತಂದಾನ. ಯೇಸು ಹುಟ್ಟ್ಯಾನ, ಸಂತೋಷ ತಂದಾನ. ಶಾಂತಿ ಬಂದಿದೆ ಭುವಿಗೆಲ್ಲ, ಉದ್ಧಾರವಾಗಿದೆ ಜಗವೆಲ್ಲ. ಕೇಳಿ ಕೇಳಿ ಜನರೇ, ಹಾಡ ಕೇಳಿ ಜನರೇ, ಜಗದೊಡೆಯನು ಪರಮಾತ್ಮನು ಭುವಿಗೆ ಇಂದು ಬಂದನು. ಕುರುಬರು ಕುಣಿದು ಹೋದರು, ರಾಯನು ನಮಿಸಿ ಹೋದರು. ಜಗಜ್ಯೋತಿಯು ಧರೆಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಜಗಜ್ಯೋತಿಯು ಧರೆಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಈ ಜಗತ್ತಿನ ಜನರನ್ನು ಉದ್ಧಾರ ಮಾಡಲು ಪ್ರಭು ಯೇಸು ಈ ಭುವಿಯಲ್ಲಿ ಅವತರಿಸಿದರು. ತನ್ನ ತಂದೆಯ ಆಲಯದಲ್ಲಿ ಅಭಿಷೇಕಗೊಂಡು ಜನತೆಯ ಉದ್ಧಾರಕ್ಕೆಂದು ಹೊರಟ. ಕುರುಡರ ಕಣ್ಣು ತೆರೆಸಿದ, ಮೂಕರ ನಾಲಗೆ ಸಡಿಲಿಸಿದ, ಅಂಗವಿಕಲರ ಆದರಿಸಿ ನೊಂದ ಜನರನ್ನು ಸಂತೈಸಿದ. ದೇವರ ಪ್ರೀತಿಯ ತಿಳಿಸಿದ, ಜನತೆಗೆ ಪ್ರಾರ್ಥನೆ ಕಲಿಸಿದ. ಬಹಿಷ್ಕೃತರನ್ನು ಸ್ವಾಗತಿಸಿ, ದೀನ ದಲಿತರ ಪ್ರೀತಿಸಿದ. ಬಿರುಗಾಳಿಯನ್ನು ಅಡಗಿಸಿದ, ಅನ್ಯಾಯವನ್ನು ಖಂಡಿಸಿದ. ಮತಾಂಧರನ್ನು ದಂಡಿಸಿದ, ಶತ್ರುಗಳನ್ನು ಕ್ಷಮಿಸಿದ. ಪುಣ್ಯಾನ ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ? ಇತ್ತಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತನ್ನಿರೋ. ಕಂದ ಕಣ್ಣಾಗೈತಿ, ಕಂದ ಎದೆಯಾಗೈತಿ, ಮನಸೊಂದ ಮಾತ್ರ ತನ್ನಿರೋ. ಹುಟ್ಟ್ಯಾನ ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ? ಇದ್ದಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತನ್ನಿರೋ.
ನೃತ್ಯ ರೂಪಕದ ಮೂಲಕ ನಿರೂಪಿಸಿದ ಮಿಲಾಗ್ರಿಸ್ ಮಕ್ಕಳಿಗೆ ಹಾಗೂ ಈ ನೃತ್ಯ ರೂಪಕವನ್ನು ತಯಾರಿಸಲು ಸಹಕರಿಸಿದ ಸಮಸ್ತರಿಗೂ ವಂದನೆಗಳು. ಕ್ರಿಸ್ಮಸ್ ಹಬ್ಬದ ಸಡಗರಗಳು ಈಗಾಗಲೇ ಪ್ರಾರಂಭವಾಗಿದ್ದು ಪ್ರಪಂಚದ ಪ್ರತಿಯೊಂದು ಭಾಗದ ಜನರು ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ಕಿನ್ನಿಗೋಳಿಯ ಬೆತನಿ ಮೇಳದ ವಿದ್ಯಾರ್ಥಿ ಭಗಿನಿಯರು ಈಗ ನೃತ್ಯ ರೂಪಕದ ಮೂಲಕ ನಮ್ಮನ್ನು ರಂಜಿಸಲಿದ್ದಾರೆ. पैदा हुआ
ಕ್ರಿಸ್ತ ಜನನದ ಸಂತಸವನ್ನು ಹಂಚಿದ ಬೆತನಿ ಅಭ್ಯರ್ಥಿಗಳಿಗೆ ವಂದನೆಗಳು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಎಂದು ದೇವದೂತರು ಕ್ರಿಸ್ಮಸ್ ಕ್ಯಾರಲ್ ಗೀತೆಯನ್ನು ಆರಂಭಿಸಿದರು. ಯೇಸುವಿನ ಜನನದ ವಾರ್ತೆಯನ್ನು ಜಗತ್ತಿಗೆ ಸಾರಲು ಸಾಂಪ್ರದಾಯಿಕ ಕ್ರಿಸ್ಮಸ್ ಕ್ಯಾರಲ್ಗಳು ಒಂದು ಸಾಧನ. ಮಿಲಾಗ್ರಿಸ್ ಕಾಯರ್ನ ಸದಸ್ಯರು ಈಗ ಕ್ರಿಸ್ಮಸ್ ಗೀತೆಗಳೊಂದಿಗೆ ಕ್ರಿಸ್ತ ಜನನದ ಸಂತಸವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. Venite in
ವಿವಿಧ ಭಾಷೆಯಲ್ಲಿ ಕ್ರಿಸ್ಮಸ್ ಕ್ಯಾರಲ್ಸ್ ಅನ್ನು ಹಾಡಿದ ಮಿಲಾಗ್ರಿಸ್ ಗಾಯನ ವೃಂದದವರಿಗೆ ವಂದನೆಗಳು. ಸಮಸ್ತರಿಗೂ ಕ್ರಿಸ್ಮಸ್ ಸಂದೇಶವನ್ನು ನೀಡಿ ನೆರೆದಿರುವ ಸಭಿಕರನ್ನು ಆಶೀರ್ವದಿಸಬೇಕಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಂಗಳೂರಿನ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನಾ ಇವರಲ್ಲಿ ನಾನು ವಿನಂತಿಸುತ್ತೇನೆ. ವಂದನೀಯ ಗುರು ಬೊನವೆಂಚರ್ ನಜರೇತ್ರವರೇ, ಈಗ ಅವರಿಲ್ಲ, ಒಂದು ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ ಎಂದು ಬರುವರು. ಹಾಗೂ ಮುಖ್ಯ ಅತಿಥಿಗಳಾದ ಶ್ರೀ ಹಾಲಪ್ಪನವರೇ ಹಾಗೂ ಶ್ರೀಮತಿ ಇಂದಿರಾರವರೇ, ಇಲ್ಲಿ ನೆರೆದಿರುವ ಗುರುಗಳೇ, ಭಗಿನಿಯರೇ ಹಾಗೂ ಆಹ್ವಾನಿತರೇ, ಕಾರ್ಯಕ್ರಮದ ರೂವಾರಿಗಳೇ, ನಮ್ಮ ಹಿತೈಷಿಗಳೇ, ಬಾಂಧವರೇ, ನಮಗೊಂದು ಅಪೂರ್ವ ಸಂದರ್ಭ ಇದು. ಸ್ವಾಮಿ ಯೇಸು ಜನಿಸಿದ ಈ ಹಬ್ಬವನ್ನು ಆಚರಿಸಲು ನಾವು ನಮ್ಮ ದೀನ ಬಂಧು ಬಾಂಧವರೊಡನೆ ಇಲ್ಲಿ ನೆರೆದಿದ್ದೇವೆ. ಯೇಸು ಸ್ವಾಮಿಗೆ ಯಾರು ಹತ್ತಿರವಾಗಿದ್ದರು ಎಂದು ಪ್ರಶ್ನೆ ಕೇಳಿದರೆ ನಮ್ಮ ಉತ್ತರ ಖಂಡಿತ ಈ ಸಮಾಜದಿಂದ ಕಟ್ಟ ಕಡೆಯ ಜೀವನದ ಮಾಡುತ್ತಿದ್ದವರು, ಕಷ್ಟದಲ್ಲಿರುವವರು, ಕುಷ್ಠರೋಗಿಗಳು, ಯಾರನ್ನು ಸಮಾಜವು ಕನಿಷ್ಠರೆಂದು ಭಾವಿಸುತ್ತಿದ್ದರೋ ಅವರೊಡನೆ ಅವರ ಒಡನಾಟವಿತ್ತು. ಅವರು ದೀನರ ಮಿತ್ರರಾಗಿದ್ದರು, ಅವರೊಡನೆ ಯಾವಾಗಲೂ ಸಂಧಿಸುತ್ತಿದ್ದರು. ನಮ್ಮ ಯೇಸು ಸ್ವಾಮಿ ಅವರು ಜನಿಸಿದಾಗ ಅವರಿಗೆ ನಿಜವಾಗಿ ಜನಿಸಲು ಒಂದು ಛತ್ರದ ಸ್ಥಳ ಸಿಗಲಿಲ್ಲ. ಹಾಗಾಗಿ ಕುರಿಗಳ ಹಟ್ಟಿಯಲ್ಲಿ ಗೋದಲಿಯ ಮೇಲೆ ಅವರನ್ನು ಇಟ್ಟಿದ್ದರು. ಆದರೆ ಈ ಸುದ್ದಿಯನ್ನು ಮೊದಲು ಕೊಟ್ಟದ್ದು ಕುರುಬರಿಗೆ, ಅತಿ ಬಡವರಿಗೆ. ಕುರುಬರು ಎಲ್ಲೋ ಆ ಊರಿನಲ್ಲಿ ಕುರಿಗಳನ್ನು ಕಾಯುತ್ತಾ ಇದ್ದರು. ರಾತ್ರಿ ವೇಳೆ ದೇವದೂತರು ಬಂದು ಅವರಿಗೆ ಸುದ್ದಿ ತಂದಿರು, ನಿಮಗೆ ಒಂದು ಸಂತೋಷದ ಸುದ್ದಿಯನ್ನು ನಾನು ತಂದಿದ್ದೇನೆ ಅಂತ ಹೇಳಿ. ದೇವರ ಕೃಪಾ ಕಟಾಕ್ಷ ದೀನ ದಲಿತರ ಮೇಲೆ, ಬಡವರ ಮೇಲೆ ಇದೆ. ದೇವರು ನಮ್ಮ ಬಗ್ಗೆ ಯಾವಾಗಲೂ ಆಲೋಚಿಸ್ತಾರೆ, ಯೋಚಿಸ್ತಾರೆ ಎಂಬುದು ಇದೊಂದು ಉತ್ತಮ ನಿದರ್ಶನ. ಆದರೆ ಯೇಸು ಸ್ವಾಮಿ ಮಾತ್ರ ಏನೂ ಆಸ್ತಿ ಪಾಸ್ತಿ ಹೊಂದಿರದ ನಿರಾಶ್ರಿತ ಹಾಗೆ ಜೀವಿಸಿದ್ದೂ ಉಂಟು. ಅವರ ಒಂದು ಹೇಳಿದ ಮಾತು, ನರಿಗಳಿಗೆ ಗುಹೆಗಳುಂಟು, ಪಕ್ಷಿಗಳಿಗೆ ಗೂಡುಗಳುಂಟು, ಆದರೆ ನರಪುತ್ರನಿಗೆ ತಲೆಯಿಡುವುದಕ್ಕೂ ಸ್ಥಳವಿಲ್ಲ ಅಂತ. ಅವರದ್ದು ಯಾವುದು ಆಸ್ತಿ ಇರಲಿಲ್ಲ, ಯಾವುದು ಜಾಗವಿರಲಿಲ್ಲ. ತಂದೆ ತಾಯಿಯ ಮನೆಯಲ್ಲಿ, ಶಿಷ್ಯರ ಮನೆಯಲ್ಲಿ, ಗೆಳೆಯರ ಮನೆಯಲ್ಲಿ ಅವರು ತನ್ನ ಜೀವನವನ್ನು ಸಾಗಿಸ್ತಿದ್ದರು. ಅಂತೂ ಹಗಲಿಡೀ ಜನರೊಡನೆ ಭೇಟಿಯಾಗಿ ಅವರಿಗೆ ಬೋಧಿಸಿ ಗುಣಪಡಿಸುತ್ತಾ ಹೋದರು. ರಾತ್ರಿ ವೇಳೆ ಹೆಚ್ಚಾಗಿ ದೇವರೊಡನೆ, ತಂದೆ ದೇವರೊಡನೆ ಅವರು ತನ್ನ ಮನದಾಳದ ವಿಚಾರಗಳನ್ನು ಹೇಳಿ ತಾನೇನು ಮಾಡಬೇಕೋ ಅದರ ಬಗ್ಗೆ ತಿಳ್ಕೊಳ್ತಿದ್ದರು. ಹಾಗೆಂದು ಹೇಳಿದರೆ ಅವರು ನಿಜವಾಗಿ ನಿರ್ಗತಿಕರಲ್ಲ. ಪವಿತ್ರ ಬೈಬಲ್ ಹೇಳುವ ಪ್ರಕಾರ ಅವರು ನಮ್ಮನ್ನು ಸೃಷ್ಟಿಸಿದ ದೇವರು. ಎಲ್ಲ ಸೃಷ್ಟಿಯು ಅವರದ್ದೇ. ಆದರೆ ಈ ಸೃಷ್ಟಿಕರ್ತ ನಮ್ಮ ಭೂಮಿಗೆ ಇಳಿದು ಬಂದಿದ್ದಾರೆ. ತನಗೆ ಬೇಕಾದ ಒಂದು ದೊಡ್ಡ ಅರಮನೆಯನ್ನು ಕಟ್ಟಬಹುದಿತ್ತು. ಆದರೂ ಅವರು ಅದೇನು ಮಾಡದೆ ತನಗಾಗಿ ಕೇವಲ ಮನುಷ್ಯರ ಹೃದಯದಲ್ಲಿ ಒಂದು ಸ್ಥಳ ಸಿಕ್ಕಿದರೆ ಸಾಕು ಎಂಬ ಆಲೋಚನೆ ಅವರಲ್ಲಿತ್ತು. ಆದ ಕಾರಣ ಮನುಷ್ಯರ ಹೃದಯದಲ್ಲಿ ಇರಲು ಹಾಗೂ ಮನುಷ್ಯರ ನಡುವೆ ಇರಲು ಅವರ ಅತ್ಯಾಸೆ. ಸಂತ ಪೌಲರು ಹೇಳುವ ಪ್ರಕಾರ, ಪ್ರಭು ಯೇಸು ತನ್ನ ಬಡತನದಿಂದ ನಿಮ್ಮನ್ನು ಶ್ರೀಮಂತವಾಗಿಸಲೆಂದು ತಾವು ಶ್ರೀಮಂತರಾಗಿದ್ದರೂ ನಿಮಗೋಸ್ಕರ ಬಡವರಾದರು. ಅವರು ನಿಜವಾಗಿ ಶ್ರೀಮಂತರು, ಸರ್ವ ಸೃಷ್ಟಿಯ ದೇವರು ಕರ್ತನೆ ಅವರು. ಅಂತೂ ಅವರು ನಮ್ಮೊಡನೆ ಬಡವರಾಗಿ ಜೀವಿಸಿ ಈ ಬಡತನದ ಕಷ್ಟ, ನೋವು ಏನು ಅಂತ ಚೆನ್ನಾಗಿ ಅರಿತುಕೊಂಡು ನಮ್ಮೊಡನೆ ಸ್ಪಂದಿಸಲು ಹಾಗೆ ನಮಗೆ ಸಂಧಿಸಲು ಅವರು ಯಾವಾಗಲೂ ತಯಾರಿದ್ದಾರೆ. ನಮ್ಮ ಹೃದಯದ ಸಂತೋಷವನ್ನು ಇಂದು ಉಕ್ಕಿ ಬೆಳೆಸಲು ಯೇಸು ನಮ್ಮೊಡನೆ ಇದ್ದಾರೆ ಎಂಬ ಭರವಸೆಯನ್ನು ನಾವು ಇಟ್ಕೊಂಡು ಇಲ್ಲಿ ನೆರೆದಿದ್ದೇವೆ. ಈ ಶುಭ ಸಂಜೆಯ ವೇಳೆ ನನ್ನ ಹೃದಯವು ನಿಜವಾಗಿ ಸಂತೋಷದಿಂದ ಹಾಗೂ ಕೃತಜ್ಞತಾ ಭಾವದಿಂದ ಉಕ್ಕೇಳುತ್ತದೆ. ಇಲ್ಲಿಯ ಗುರುಗಳು ಫಾದರ್ ಬೊನವೆಂಚರ್ ನಜರೇತ್, ಅವರ ಪಾಲನಾ ಮಂಡಳಿಯ ಸದಸ್ಯರು,
ಎಲ್ಲ ಸೌಕರ್ಯಗಳನ್ನು ನಮಗೆ ಒದಗಿಸಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಇಲ್ಲಿ ಈ ಉತ್ತಮ ಕಾರ್ಯಕ್ರಮವನ್ನು ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಅಂತೆಯೇ ನಮ್ಮೆಲ್ಲರನ್ನು ಇಲ್ಲಿಗೆ ಆಹ್ವಾನಿಸಿದವರು ಶ್ರೀಮತಿ ಕೋರಿನ್ ರಸ್ಕೀನರವರು. ನಿಮ್ಮೊಡನೆ ಅವರು ಯಾವಾಗಲೂ ಇದ್ದು ನಿಮ್ಮ ನಡುವೆನೇ ಇದ್ದು ನಿಮ್ಮ ಬಗ್ಗೆ ಚೆನ್ನಾಗಿ ಪರಿಚಯ, ನಿಮ್ಮ ಬಗ್ಗೆ ಚೆನ್ನಾಗಿ ಅರಿತು ಅವರು ಕರೆದಾಗ ನೀವು ಸಂತೋಷದಿಂದ ಬಂದಿದ್ದೀರಾ. ಯಾಕೆಂದರೆ ಅವರ ಈ ಒಡನಾಟ, ಈ ಪ್ರೀತಿ ನೀವು ಸವಿದಿದ್ದೀರಿ. ಆದ ಕಾರಣ ಅವರಿಗೂ ನಾನು ಚಿರ ಋಣಿಯಾಗಿದ್ದೇನೆ. ಅಂತೆಯೇ ಅವರೊಡನೆ ಈ ಕಾರ್ಯಕ್ರಮದ ಎಲ್ಲ ರೂಪುರೇಷೆಗಳನ್ನು ಮಾಡಿಕೊಟ್ಟ ನಮ್ಮ PRO ಶ್ರೀ ರಾಯ್ ಕೆಸ್ಟ್ಲಿನೋ ಹಾಗೂ ಇತರ ಸದಸ್ಯರು ಅವರೊಡನೆ ಕೆಲಸ ಮಾಡಿದವರು ಇಲ್ಲಿದ್ದಾರೆ. ಇನ್ನೊಂದು ವಂದನಾರ್ಪಣೆಯ ಕಾರ್ಯಕ್ರಮ ಇದೆ. ಆದ ಕಾರಣ ಈ ಮುಖ್ಯ ವಿಶೇಷ ಕಾರ್ಯಕ್ರಮದ ರೂವಾರಿಗಳನ್ನು ನಾನು ನೆನೆಸಿಕೊಂಡು ಅವರಿಗೆ ನನ್ನ ಅಂತರಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ಇವತ್ತು ನಾನು ಗುರುತಿಸ್ತೇನೆ ನಮ್ಮ ಇಂದಿನ ಮುಖ್ಯ ಅತಿಥಿ ಶ್ರೀ ಹಾಲಪ್ಪನವರು ಹಾಗೂ ಶ್ರೀಮತಿ ಇಂದಿರಾರವರು. ಕೊನೆಯ ಗಳಿಗೆಯಲ್ಲಿ ಅವರನ್ನು ಕರೆದಿವೆ. ಅವರು ಸಂತೋಷದಿಂದ ಇಲ್ಲಿ ಬಂದು ನಮಗೆ ತಮ್ಮ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಲಪ್ಪನವರೇ ಹಾಗೂ ಇಂದಿರಮ್ಮ ಈಗ ತಾನೇ ಹೋದರು, ಅವರಿಗೇನು ಬೇರೆ ಕೆಲಸ ಇತ್ತೇನೋ. ಅವರಿಗೆ ನನ್ನ ಧನ್ಯವಾದಗಳು. ನೀವು ಇದ್ದದ್ದು ನಮಗೆ ತುಂಬ ಸಂತೋಷ. ನಿಮಗೆಲ್ಲರಿಗೂ ಈ ಶುಭ ಸಂಜೆಯಲ್ಲಿ ಪ್ರಭು ಯೇಸುವಿನ ಈ ಉತ್ತಮ ಸಂದೇಶ, ಯೇಸು ಸ್ವಾಮಿ ದೀನರ ಒಡನೆ ಬಡವರೊಡನೆ ಅತೀ ಉತ್ಸುಕತೆಯಿಂದ ಸಂತೋಷದಿಂದ ತನ್ನ ಹಾಜರಿಯನ್ನು ತೋರಿಸ್ತಾ ಇದ್ದಾರೆ. ಆ ಪ್ರೀತಿಯನ್ನು ತೋರಿಸಲು ನಮಗೆಲ್ಲರಿಗೂ ಅದೇ ದೇವರು ಇಲ್ಲಿಗೆ ಒಟ್ಟುಗೂಡಿಸಿದ್ದಾರೆ ಎಂಬ ಈ ಸಂತೋಷವನ್ನು ಹಂಚಲು ನಾವಿಲ್ಲಿದ್ದೇವೆ. ಆದ ಕಾರಣ ನಿಮಗೆಲ್ಲರಿಗೂ ಯೇಸು ಸ್ವಾಮಿಯ ಜನುಮದ ಶುಭಾಶಯಗಳನ್ನು ಕೋರುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ನಿಜವಾಗಿಯೂ ಪ್ರತಿದಿನ ನಿಮ್ಮ ರಕ್ಷಣೆ ಮಾಡಲಿ ಹಾಗೂ ನಿಮ್ಮ ಜೀವನವು ಸಾಂಗವಾಗಿ ನಡೆಯಲೆಂದು ಬೇಡುತ್ತಾ ದೇವರ ಆಶೀರ್ವಾದವನ್ನು ಕೋರ್ತೇನೆ. ಹ್ಯಾಪಿ ಕ್ರಿಸ್ಮಸ್. ಕ್ರಿಸ್ಮಸ್ ಸಂದೇಶವನ್ನು ನೀಡಿದ ಪೂಜ್ಯ ಧರ್ಮಾಧ್ಯಕ್ಷರಿಗೆ ವಂದನೆಗಳು. ಕೃತಜ್ಞತೆ ಅಂತರಾಳದ ನುಡಿ. ಇಂದಿನ ಕಾರ್ಯಕ್ರಮ ವ್ಯವಸ್ಥಿತವಾಗಿ ನೆರವೇರಲು ಸಹಕರಿಸಿದ ಸಮಸ್ತರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ. ಮಂಗಳೂರು ಧರ್ಮಕ್ಷೇತ್ರದ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾದ ಶ್ರೀಯುತ ರಾಯ್ ಕೆಸ್ತಲಿನೋ ಅವರು ಈಗ ವಂದನಾರ್ಪಣೆಯ ಮಾತುಗಳೊಂದಿಗೆ ನಮ್ಮ ಮುಂದೆ ಬರಲಿದ್ದಾರೆ. ಎಲ್ರಿಗೂ ಈ ಸಂಜೆಯ ಶುಭಾಶಯಗಳು. ಇಲ್ಲಿ ನೆರೆದಿರುವ ನಮ್ಮ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿವಂದನೆಯ ಬಿಷಪ್ ಪೀಟರ್ ಪಾಲ್ ಸಲ್ಡಾನ, ಹಾಗೆಯೇ ನಮ್ಮ ಡಯಾಸಿಸ್ನ ಪಾಲನಾ ಮಂಡಳಿಯ ಕಾರ್ಯದರ್ಶಿಯರಾದ ಜಾನ್ ಡಿ ಸಿಲ್ವಾ, ಕ್ಯಾಥಲಿಕ್ ಸಭಾ ಅಧ್ಯಕ್ಷರಾದ ಆಲ್ವಿನ್ ಡಿಸೋಜಾ, ಮತ್ತು ನಮ್ಮ ಬಿಷಪ್ ಹೌಸ್ನಲ್ಲಿ ನೆಲೆಸಿರುವ ಚಾನ್ಸ್ಲರ್ ವಿಕ್ಟರ್ ಜಾರ್ಜ್ ಡಿಸೋಜಾ, ಫಾದರ್ ಟ್ರಿಷಾನ್, ಫಾದರ್ ಜಗದೀಶ್ ಪಿಂಟೋ, ಮಿಲಾಗ್ರಿಸ್ ಚರ್ಚಿನ ಫಾದರ್ ಬೊನಾ, ಫಾದರ್ ಜೇರಿ ಹಾಗೂ ಎಲ್ಲ ಧರ್ಮಗುರುಗಳೇ, ಹಾಗೆಯೇ ಇಲ್ಲಿ ನೆರೆದಿರುವ ಎಲ್ಲ ಸಹೋದರ ಸಹೋದರಿಯರೇ, ನಿಜವಾಗಿಯೂ ಭಾಳ ಸಂತೋಷವಾಗ್ತಾಯಿದೆ. 2025 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಜನಿಸಿದಾಗ ಅವರು ಬಿಷಪ್ ಸ್ವಾಮಿಯವರು ಹೇಳಿದಾಗೆ ನಮ್ಮ ಸಮಾಜದ ಕಟ್ಟಕಡೆಯ ಕುರುಬರೊಟ್ಟಿಗೆ ಅವರ ಜನನದ ಸುದ್ದಿಯನ್ನು ಹಂಚಿಕೊಂಡರು. ನಮ್ಮ ಏನು ಹೇಳ್ತೇವೆ ದೇವದೂತರು ಅವರೊಟ್ಟಿಗೆ ಈ ಸಿಹಿ ಸುದ್ದಿಯನ್ನು ಹಂಚಿಕೊಂಡರು. ಹಾಗೆಯೇ 2025 ವರ್ಷಗಳ ನಂತರ ಇವತ್ತು ನಾವು ಈ ಯೇಸು ಕ್ರಿಸ್ತರ ಜನ್ಮದಿನಾಚರಣೆಯನ್ನು ನಿಮ್ಮೊಟ್ಟಿಗೆ ಸಂಭ್ರಮಿಸಲಿಕ್ಕೆ ಭಾಳ ಸಂತೋಷ ಪಡ್ತಾಯಿದ್ದೇವೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ. ನಮ್ಮ ಸಂಭ್ರಮದಲ್ಲಿ ನೀವು ಸಂತೋಷ ಪಡುವ ಹಾಗೆಯೇ ನಾವು ಕೂಡ ಭಾಳ ಸಂತುಷ್ಟರಾಗಿದ್ದೇವೆ. ನಿಮಗೆ ಇಲ್ಲಿ ಬಂದದಕ್ಕೆ, ನಮ್ಮೊಟ್ಟಿಗೆ ಈ ಸಂಭ್ರಮದಲ್ಲಿ ಪಾಲ್ಗೊಂಡದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಗಳನ್ನು ಭಾಳ ಚೆನ್ನಾಗಿ ಚೊಕ್ಕದಾಗಿ ಇದನ್ನು ಆಯೋಜಿಸಿದ್ದಾರೆ ನಮ್ಮ ಮಿಲಾಗ್ರಿಸ್ ಚರ್ಚಿನ ಪ್ರಧಾನ ಧರ್ಮಗುರುಗಳಾದ ಫಾದರ್ ಬೊನಾವೆಂಚರ್ ನಾಜ್ರೆತ್. ಬಹಳಷ್ಟು ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಅವರು ನಡೆಸಿಕೊಟ್ಟರು. ಪ್ರತ್ಯೇಕವಾಗಿ ಕ್ರಿಸ್ಮಸ್ ಕ್ಯಾರಲ್ಸ್ಗಳು, ಮಿಲಾಗ್ರಿಸ್ ಚರ್ಚಿನ ಈ ಕೊಯರ್ ಭಾಳ ಸುಂದರವಾಗಿ ಕ್ರಿಸ್ಮಸ್ ಹಾಡುಗಳನ್ನು ಹಾಡಿದ್ದಾರೆ. ಹಾಗೆಯೇ ಮಿಲಾಗ್ರಿಸ್ನ ಈ ಮಕ್ಕಳು ಸ್ವಾಗತ ನೃತ್ಯ, ಹಾಗೆಯೇ
ಚೆನ್ನಾಗಿ ದೇವರ ಯೇಸು ಕ್ರಿಸ್ತರ ಜನನ ಬಗ್ಗೆ ಒಂದು ನೃತ್ಯ ರೂಪಕವನ್ನು ಇಲ್ಲಿ ಪ್ರದರ್ಶಿಸಿದ್ದಾರೆ. ಖಂಡಿತವಾಗಿಯೂ ಇದು ನಮ್ಮ ಹೃದಯವನ್ನು ಮುಟ್ಟಿತು. ನಮಗೆ ಈ ಯೇಸು ಕ್ರಿಸ್ತರ ಜನನದ ಬಗ್ಗೆ ತಿಳಿಸುವ ಈ ಸಣ್ಣ ನೃತ್ಯ ರೂಪಕ ಮೂಲಕ ನಾವು ಬಹಳ ಒಂದು ಸಂತೋಷಪಟ್ಟಿದ್ದೇವೆ. ಹಾಗೆಯೇ ಇಲ್ಲಿ ಬೆತ್ತನಿ ಸಿಸ್ಟರ್ಸ್ನವರು, ಕಿನ್ನಿಂಗೊಳ್ಳಿಯ ಬೆತ್ತಲಿ ಸಿಸ್ಟರ್ಸ್ ಕಾನ್ವೆಂಟ್ನಿಂದ ಒಂದು ನೃತ್ಯವನ್ನು ಅವರು ಪ್ರದರ್ಶಿಸಿದರು. ನಿಮಗೂ ನಾವು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮೊಟ್ಟಿಗೆ ಇವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮವರೇ ಆದ ಬಿಷಪ್ ಸ್ವಾಮಿ ಅವರು ಇದ್ದಾರೆ. ಅವರು ಈ ಸಂದರ್ಭ ಕ್ರಿಸ್ಮಸ್ನ ಸಂದೇಶವನ್ನು ನಿಮ್ಮೊಟ್ಟಿಗೆ ಹಂಚಿದ್ದಾರೆ. ಆದರೆ ನಮ್ಮೊಟ್ಟಿಗೆ ಇವತ್ತಿನ ಸ್ಪೆಷಲ್ ಅತಿಥಿಗಳು ಇಲ್ಲಿ ಬಂದ ಮೇಲೆ ಇಬ್ಬರನ್ನು ಹುಡುಕಿಕೊಂಡು, ನಮ್ಮ ಕೋರಿನ್ ಮೇಡಮ್ ಅವರು ಇಬ್ಬರನ್ನು ಹುಡುಕಿಕೊಂಡು ಇಲ್ಲಿ ವೇದಿಕೆಗೆ ತಂದರು. ಇಂದಿರಾ ಮತ್ತು ಹಾಲಪ್ಪನವರು ಈ ಇಬ್ಬರು ಇನ್ಸ್ಟೆಂಟಾಗಿ ನಾವೆಲ್ಲ ತಯಾರಿ ಮಾಡಿ ಭಾಷಣ ಮಾಡಬೇಕಾದ್ರೆ ಅವರಿಲ್ಲಿ ವೇದಿಕೆಗೆ ಬಂದು ಅದರಲ್ಲೂ ಪ್ರತ್ಯೇಕವಾಗಿ ಹಾಲಪ್ಪನವರು ಯೇಸು ಕ್ರಿಸ್ತನ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದರು. ಅವ್ರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹಾಗೆಯೇ ಇಂದಿರಮ್ಮ ಅವರು ಚೆನ್ನಾಗಿ ಈ ಹಬ್ಬದ ಬಗ್ಗೆ ತಿಳ್ಕೊಂಡು ನಮಗೆ ಅವರ ಚಿಕ್ಕ ಚೊಕ್ಕದಾದ ಒಂದು ಸಂದೇಶವನ್ನು ಕೊಟ್ಟರು. ಅವ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಈ ಇಡೀ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಕಾರ್ಯನಿರ್ವಾಹಕರಾಗಿ ಇಲ್ಲಿ ನಡೆಸಿಕೊಟ್ಟವರು ಡಾಕ್ಟರ್ ರಿತೇಶ್ ಡಿಕುನ್ ಅವರು. ಅವ್ರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇನೆ. ಮತ್ತು ಎಲ್ಲ ನೀವು ಇಲ್ಲಿ ಏನು ಅತಿಥಿಗಳಾಗಿ ಇವತ್ತು ಬಂದಿದ್ದೀರಿ, ಇದರ ಹಿಂದೆ ಶ್ರಮಪಟ್ಟವರು ನಮ್ಮ ವೈಟ್ ಹೌಸ್ನ ಕೋರಿನ್ ರಸ್ಕಿನ್ನ ಮತ್ತು ಅವರು ಪಂಗಡದವರು. ನೀವು ಚಪ್ಪಾಳೆ ತಟ್ಟುವಾಗ ನನಗೆ ಅರ್ಥ ಆಗ್ತದೆ ಕೋರಿನ್ ಮೇಡಮ್ ಮತ್ತು ನಿಮ್ಮ ಸಂಬಂಧ ಎಷ್ಟು ಹಳತ್ತ ಅಂತ. ಬಹುಶಃ ಅವರು ನಿಮ್ಮೆಲ್ಲ ಕಷ್ಟ ದುಃಖಗಳಿಗೆ ಯಾವಾಗಲೂ ಸ್ಪಂದಿಸ್ತಾ ಇದ್ದಾರೆ, ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗೆ ಕೋರಿನ್ ಮೇಡಮ್ ಅವರು ಕರೆದ ಕೂಡಲೇ ನೀವು ಇಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರ ಪರವಾಗಿ ಕೋರಿನ್ ಮೇಡಮ್ ಅವ್ರನ್ನೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವರ ಎಲ್ಲರ ಇಚ್ಛೆ ಮೇರೆಗೆ ದಯಮಾಡಿ ಕೋರಿನ್ ಮೇಡಮ್ ಅವರು ವೇದಿಕೆ ಬಂದು ಆಲ್ವಿನ್ ಡಿಸೋಜ ಕ್ಯಾಥಲಿಕ್ ಸಭಾ ಅಧ್ಯಕ್ಷ ಆಲ್ವಿನ್ ಡಿಸೋಜರಿಂದ ಒಂದು ಹೂಗುಚ್ಛೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಕೋರಿನ್ ಮೇಡಮ್ಗೆ ಇರುವ ಗೌರವ ಮತ್ತು ಪ್ರೀತಿಯನ್ನು ನಾವು ಇಲ್ಲಿ ಕಾಣ್ಬೋದು. ನೀವೆಲ್ಲರೂ ಈ ಮಂಗಳೂರು ನಗರದಲ್ಲಿ ಈಗ ವಾಸಿಸ್ತಾ ಇದ್ದೀರಿ. ಬೇರೆ ಬೇರೆ ಊರುಗಳಿಂದ ಇಲ್ಲಿ ನೀವು ಬಂದಿದ್ದೀರಿ, ಬೇರೆ ಬೇರೆ ಕೆಲಸಕ್ಕೆ ನೀವು ಇಲ್ಲಿ ಬಂದಿದ್ದೀರಿ. ನಾನು ಹಾಲಪ್ಪನ ಮತ್ತು ಇಂದಿರಮ್ಮ ಹತ್ರ ಮಾತಾಡುವಾಗ ಇಂದಿರಮ್ಮ ಹೇಳಿದರು, ಅವರು ದಿನ ರಾತ್ರಿ ಇಲ್ಲಿ ಪೇಷಂಟ್ಗಳ ಸೇವೆ ಮಾಡ್ತಾಯಿದ್ದಾರೆ. ಹಾಲಪ್ಪನವರ ತಾಯಿ ಆಸ್ಪತ್ರೆಯಲ್ಲಿದ್ದಾರೆ, ಅದಕ್ಕಾಗಿ ಇಲ್ಲಿ ಬಂದಿದ್ದೀರಿ. ನೀವು ಬೇರೆ ಬೇರೆ ಕಾರಣಗಳಿಂದ ಇಲ್ಲಿ ಮಂಗಳೂರಿನಲ್ಲಿ ವಾಸಿಸ್ತಾ ಇದ್ದೀರಿ. ಆದರೆ ನೀವು ಸಂಪಾದಿಸಿದ್ದನ್ನು ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವ ಕುಟುಂಬದಸ್ಥರಿಗೆ ನೀವು ಕಳಿಸಿಕೊಡ್ತೀರಂತ ನಂಬುತ್ತೇನೆ. ನೀವು ಇಲ್ಲಿ ಸಂಪಾದಿಸಿ ಆ ಹಣವನ್ನು ಹಾಳು ಮಾಡದೆ ನಿಮ್ಮ ಕುಟುಂಬಗಳನ್ನು ಒಳ್ಳೆಯದಾಗಿ ಬೆಳೆಸಿ ಒಳ್ಳೆ ಶಿಕ್ಷಣ ಕೊಟ್ಟು ಅವರು ಈ ಮಂಗಳೂರಿನವರ ಹಾಗೇ ಒಂದು ಒಳ್ಳೆ ನಾಗರಿಕರಾಗಬೇಕಂತ ದೇವರಲ್ಲಿ ನಾನು ಆಶಿಸ್ತೇನೆ. ಇವತ್ತು ಸೇರಿದ ನಿಮಗೆಲ್ಲರಿಗೂ ಪುನೊಮ್ಮೆ ನನ್ನ ಅಂತರಾಳದಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇನ್ನು ಮುಂದೇನೂ ನಾವು ಸಿಕ್ಕುವ ಇವತ್ತು ನಮ್ಮ ಸಂಭ್ರಮದಲ್ಲಿ ನೀವು ಪಾಲ್ಗೊಂಡು ನಾವೆಷ್ಟು ಸಂತುಷ್ಟವಾಗಿದ್ದೇವೆ ಅಷ್ಟೇ ಸಂತುಷ್ಟರಾಗಿ ನೀವು ಇವತ್ತು ನಾವು ಬಡಿಸುವ ಊಟವನ್ನು, ಅನ್ನದ ಪ್ಯಾಕೆಟನ್ನು ತಗೊಂಡೋಗಿ ಈ ಸಂಭ್ರಮದಲ್ಲಿ ನಮ್ಮೊಟ್ಟಿಗೆ ಪಾಲ್ಗೊಳ್ಬೇಕಾಗಿ ಕೇಳಿಕೊಳ್ತೇನೆ. ಧನ್ಯವಾದಗಳು. ವಂದನಾರ್ಪಣೆಗೈದ ಶ್ರೀಯುತ ರಾಯ್ ಕೆಸ್ತಲಿನೋ ನಿಮಗೂ ವಂದನೆಗಳು. ಕ್ರಿಸ್ಮಸ್ ತಾತ ಸ್ಯಾಂಟಾಕ್ಲಾಸ್ ಹಾಗೂ ಕ್ರಿಸ್ಮಸ್ ಹಬ್ಬಕ್ಕೆ ಅಭಿನವ ಭಾವದ ಸಂಬಂಧ. ಉತ್ತರ ಧ್ರುವದಿಂದ ಉಡುಗೊರೆಗಳನ್ನು ಹಂಚಲು ಬರುವ ಸಂತ ನಿಕೋಲಸ್ ನಿಮಗೆಲ್ಲ ಅಚ್ಚುಮೆಚ್ಚು. ಈಗ ಸ್ಯಾಂಟಾಕ್ಲಾಸ್ ಆಗಮಿಸಿ ನಮ್ಮ ಧರ್ಮಾಧ್ಯಕ್ಷರಿಗೆ ಸ್ಮರಣಿಕೆಯನ್ನು ನೀಡುವರು. The bells on bobtail ring, they make our spirits bright. What fun it... ಇಂದಿನ ಈ ಸಂಭ್ರಮಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೀವು ಕುಳಿತಲ್ಲೇ ಇದ್ದು ಸಹಕರಿಸಿ. ಕೋರಿನ್ ಮೇಡಮ್ನವರು ನಿಮ್ಮನ್ನು ಹೇಗೆ ಊಟದ ವ್ಯವಸ್ಥೆಯ ಬಗ್ಗೆ ನಿಮಗೆ ತಿಳಿ ಹೇಳುತ್ತಾರೆ. ಅದಕ್ಕಿಂತ ಮುಂಚೆ ನಾವೆಲ್ಲ ಒಂದು ನಿಮಿಷ ಎದ್ದು ನಿಂತುಕೊಳ್ಳೋಣ. ದಯಾಮಯ ತಂದೆ, ನಿಮ್ಮ ಪ್ರೀತಿ ಹಾಗೂ ವಾತ್ಸಲ್ಯಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಪ್ರತ್ಯೇಕವಾಗಿ ಈ ಕ್ರಿಸ್ತ ಜಯಂತಿಯ ಕಾಲದಲ್ಲಿ ನಿಮ್ಮ ಪುತ್ರ ಯೇಸು ಇವರನ್ನು
ನಮ್ಮ ಮನುಷ್ಯ ಕುಲಕ್ಕೆ ದಾರೆ ಎರೆದು ನಿಮ್ಮ ಪ್ರೀತಿ ಹಾಗೂ ವಾತ್ಸಲ್ಯವನ್ನು ತೋರಿಸಿದ್ದಕ್ಕಾಗಿ ಈ ಮೂಲಕ ನಮ್ಮ ಜೀವನವನ್ನು ಬೆಳಗಿಸಿದ್ದಕ್ಕಾಗಿ ನಾವು ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇಂದು ಬಿಷಪ್ ಸ್ವಾಮಿಯೊಂದಿಗೆ ನಮ್ಮ ಬಂಧು ಮಿತ್ರರು ಬಂದು ಈ ಹಬ್ಬದ ಸಡಗರವನ್ನು ಹಾಗೂ ಇದರ ಮಹತ್ವವನ್ನು ಎತ್ತಿ ತೋರಿಸಿದ್ದಾರೆ. ಈ ಕಾರ್ಯಕ್ಕೆ ಶ್ರಮಿಸಿದವರನ್ನು ಹಾಗೂ ಇಲ್ಲಿ ಪಾಲ್ಗೊಂಡವರನ್ನು ನೀವು ಹರಸಬೇಕಾಗಿ ನಾವು ನಿಮ್ಮನ್ನು ಕೇಳಿಕೊಳ್ತೇವೆ. ನಿಮ್ಮ ಪ್ರೀತಿ ವಾತ್ಸಲ್ಯ ನಮ್ಮಲ್ಲಿ ನಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಪ್ರತ್ಯೇಕವಾಗಿ ಇಲ್ಲಿ ನೆರೆದಿರುವ ನಮ್ಮ ಬಂಧು ಮಿತ್ರರ ಮೇಲೆ ನಿಮ್ಮ ಆಶೀರ್ವಾದವನ್ನು ವರಗಳನ್ನು ನೀವು ನೀಡಿರಿ. ಅವರ ಕೆಲಸ ಕಾರ್ಯದಲ್ಲಿ ನಿಮ್ಮ ಪ್ರೀತಿ ವಾತ್ಸಲ್ಯ ಅವರು ಪಡೆಯುವಂತಾಗಲಿ. ಪ್ರತ್ಯೇಕವಾಗಿ ಕುಟುಂಬದ ಸರ್ವ ಸದಸ್ಯರನ್ನು ನೀವು ಹರಸಿರಿ. ನಾವೀಗ ಭೋಜನದಲ್ಲಿ ಪಾಲ್ಗೊಳ್ಳುವಾಗ ಈ ಭೋಜನ ನಮಗೆ ಒಗ್ಗಟ್ಟಿನ ಹಾಗೂ ಪ್ರೀತಿಯ ಕುರುವಾಗಲಿ. ಈ ಮೂಲಕ ನಮ್ಮ ಸಂಬಂಧ ಬೆಳೆಯಲಿ ಎಂದು ಪ್ರಾರ್ಥಿಸಿ ನಿಮ್ಮ ಅನುಗ್ರಹವನ್ನು ನಾವು ಸದಾ ಬೇಡುತ್ತೇವೆ. ಈ ಪ್ರಾರ್ಥನೆಯನ್ನು ನಮ್ಮ ಕರ್ತ ಕ್ರಿಸ್ತರ ಮೂಲಕ ನಾವು ಮುಂದೆ